ಕಾಪು ಶಾಸಕ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿರುವ ಸೊರಕೆ ಅವರ ಮನೆಗೆ ಮುತ್ತಿಗೆ ಹಾಕುವುದಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ತಿಳಿಸಿದ್ದಾರೆ. ನೀವು ಮುತ್ತಿಗೆ ಹಾಕಿದ್ರೆ ನಾವೇನು ಕೈಕಟ್ಟಿ ಕೂರುತ್ತೇವ ಅಂತ ಕಾಂಗ್ರೆಸ್ ಮರು ಸವಾಲು ಹಾಕಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡವೂರು, ವಿವಿಧ ಇಲಾಖಾಧಿಕಾರಿಗಳು ಮತ್ತು ಜನಸಾಮಾನ್ಯರ ಬಾಯಿಯಲ್ಲೂ ಕಾಪು ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಮಾತು ಹರಿದಾಡುತ್ತಿದೆ. ಸುರೇಶ್ ನಾಯಕರೇ, ನಿಮಗೆ ಸಮಯ ಇದ್ದರೆ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಗುಟ್ಟಾಗಿ ಸಂಪರ್ಕಿಸಿ, ವಿಷಯ ತಿಳಿದುಕೊಳ್ಳಿ. ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳ ಹೇಳಿಕೆಯನ್ನು ಸೊರಕೆ ಅವರು ಹೇಳಿದ್ದಾರೆ. ಇದರ ಸತ್ಯಾಸತ್ಯತೆಯನ್ನು ಜಿಲ್ಲಾಧ್ಯಕ್ಷರು ಪರೀಕ್ಷಿಸಲಿ ಎಂದು ಸವಾಲು ಹಾಕಿದರು. ಕೊಲೆಗಡುಗರಿಗೆ ಪರೋಕ್ಷವಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸುರೇಶ್ ನಾಯಕ್ ಬೆಂಬಲ ಕೊಡುತ್ತಿದ್ದಾರೆ. ಎಡಮುಖಿ ಬಿಜೆಪಿಯ ಕಾರ್ಯಕರ್ತನ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳನ್ನು ರಕ್ಷಿಸುವಲ್ಲಿ ಸುರೇಶ್ ನಾಯಕ್ರ ಪಾತ್ರದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಮುಂದೊಂದು ದಿನ ಕಾಂಗ್ರೆಸ್ ಸಮಸ್ತ ಕಾರ್ಯಕರ್ತರೇ ಅವರ ಮನೆಗೆ ಮುತ್ತಿಗೆ ಹಾಕುವ ಸಂದರ್ಭ ಬಂದಿತ್ತು. ಅದರ ಬಗ್ಗೆ ಎಚ್ಚರ ವಹಿಸುವುದು ಒಳ್ಳೆಯದು ಎಂದು ಹೇಳಿದರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬೆಳಪು ದೇವಿಪ್ರಸಾದ್ ಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ಗೆ ತಿರುಗೇಟು ನೀಡಿದ್ದಾರೆ. ತಾಕತ್ತಿದ್ದರೆ ಸೊರಕೆ ಮನೆಗೆ ಬಂದು ಮುತ್ತಿಗೆ ಹಾಕಿ ಮುಂದಿನ ಪರಿಣಾಮ ಎದುರಿಸಿ. ಸೊರಕೆಯ ಅಭಿವೃದ್ಧಿ ಬಗ್ಗೆ ನೇರ ಚರ್ಚೆಗೆ ಬನ್ನಿ, ಅದನ್ನು ಬಿಟ್ಟು ಭ್ರಷ್ಟಾಚಾರ ಮಾಡಬೇಡಿ ಎಂದು ಹೇಳಿದ್ದಾರೆ. ಶಾಸಕರಾಗಿ ಕೂಡ ಇವತ್ತು ಎಷ್ಟು ಸಮಯ ಎಷ್ಟು ಕೋಟಿ ಬಂದಿರುವುದು ಅಂತ ನೀವು ಕೇಳಬಹುದು. ಸಾರ್ವಜನಿಕರಿಗೆ ಆ ಅಭಿವೃದ್ಧಿಯಲ್ಲಿ ಕಾಪು ಅಂತ ಎನ್ನುತಕ್ಕಂಥದ್ದು ಬೆಳಕನ್ನತಕ್ಕಂಥ ಒಂದು ಕುಗ್ರಾಮದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಬಹುಶಃ ಎಲ್ಲಿ ಕೂಡ ನಡೆದಂತ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ಇಡೀ ವರ್ಲ್ಡ್ ಕ್ಲಾಸ್ ಒಂದು ಸೈನ್ಸ್ ರಿಸರ್ಚ್ ಸೆಂಟರ್ ಮಾಡುವಂತ ಸಂದರ್ಭ. ಸನ್ಮಾನ್ಯ ವಿನಾಯಕ್ ಕುಮಾರ್ ಸೊರಕೆ ಅವರು ನಮ್ಮ ಆಗಿನ ಮುಖ್ಯಮಂತ್ರಿ ಕಳಿಸಿ ಪಾಡಿಕಾಯನ್ನು ಹಾಕಿದ್ದಾರೆ. ಇವತ್ತು ಅದರ ಉದ್ಘಾಟನೆ ಮಾಡುವಾಗ ಒಬ್ಬ ಜನನಾಯಕನ ಅವರು ಇಲ್ಲಿ ಇವತ್ತು ಶಾಸಕರಲ್ಲ, ಆದರೆ ಅವರು ಹಾಕಿದಂತ ಹಲವಾರು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವ್ರ ಸಹಭಾಗಿತ್ವದಲ್ಲಿ ಅವರು ಕರಿಬೇಕಾಗ್ತದೆ. ಸರ್ಕಾರ ಅಲ್ಲಿಯ ನಾಯಕರು ಅದೇ ಕರೆದಿದ್ದಾಗ ನಮ್ಮ ಕಾರ್ಯಕರ್ತರು ಕೂಡ ಸುಮ್ಮನೆ ನೋಡ್ಲಿಕ್ಕೆ ಆಗತ್ತ. ಕಾಂಗ್ರೆಸ್ ಪಕ್ಷದ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಕಾಪು ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ, ಮಾಜಿ ಶಾಸಕರಾದಂಥ ವಿನಯ್ ಕುಮಾರ್ ಸೊರಕೆಯವರ ವಿರುದ್ಧ ಇಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಂಥ ಕೊಯಿಲಾಡಿ ಸುರೇಶ್ ನಾಯ್ಕರ ಹೇಳಿಕೆ ಕಂಡಾಗ ಒಂದು ಕಡೆ ಅವರ ಹತಾಶ ಮನೋಭಾವನೆ ಯಾವ ರೀತಿ ಇದೆ ಎಂಬುದನ್ನು ತೋರಿಸಿಕೊಡ್ತಾ ಇದೆ. ಸುರೇಶ್ ನಾಯ್ಕರಿಗೆ ಪ್ರಜಾಪ್ರಭುತ್ವ, ಭ್ರಷ್ಟಾಚಾರ